हम फौजी इस देश की धड़कन हैं, हर दिल का हम प्यार माँ की तड़पन हैं। हम फौजी इस देश की धड़कन हैं। ಸೈನಿಕರ ಅವರ ಆತ್ಮಕ್ಕೆ ಒಂದು ಶ್ರದ್ಧಾಂಜಲಿ ಮಾಡುವಂಥ ಪಾವೂರು ಗ್ರಾಮದ ಸರ್ವ ಧರ್ಮದವರು ನಾವಿವತ್ತು ಸೇರಿದ್ದೇವೆ. ಖಂಡಿತವಾಗಿ ಕೂಡ ಈ ದೇಶದ 3 ವರ್ಗದವರು, ಅದರಲ್ಲಿ ಒಂದು ಈ ದೇಶದ ಕೃಷಿಕರಾದಂಥ ರೈತರು, ಇನ್ನೊಂದು ಶಿಕ್ಷಕರು, ಇನ್ನೊಬ್ಬರು ಈ ದೇಶದ ಸೈನಿಕರು. ಈ 3 ವರ್ಗದವರು ಈ ದೇಶದ ಭಾಳಷ್ಟು ಪ್ರಾಮುಖ್ಯವಾದಂಥ ಒಂದು ವರ್ಗದವರು. ಖಂಡಿತವಾಗಿ ಕೂಡ ಈ ದೇಶದ ಈ 3 ವರ್ಗದವರಿಗೆ ನೋವಾದರೆ ಖಂಡಿತ ನಾವ್ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿವಸಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿಯವರು ಪಾಕಿಸ್ತಾನಕ್ಕೆ 3 ಬಾರಿ ಭೇಟಿ ನೀಡಿದರು. ಖಂಡಿತವಾಗಿ ಕೂಡ ಈ ದೇಶದ ಅನ್ಯೋನ್ಯತೆಗೆ ಮತ್ತು ಸೌಹಾರ್ದತೆ, ಸರ್ವಧರ್ಮದವರ ಶಾಂತಿಗೋಸ್ಕರ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಪಾಕಿಸ್ತಾನಕ್ಕೆ ಹೋದರೂ ಕೂಡ ಆ ದೇಶದವರು ಒಂದಿಷ್ಟು ಕೂಡ ಅದನ್ನು ನೆನೆಸದೆ ಬಹಳಷ್ಟು ಕ್ರೂರತೆಯನ್ನು ತೋರಿಸಿದ್ದಾರೆ. ಖಂಡಿತವಾಗಿ ಕೂಡ ಸರ್ವ ಧರ್ಮದವರು ಇದನ್ನು ಖಂಡಿಸ್ತೇವೆ. ನಮ್ಮ ರೈತರು ಮತ್ತು ಶಿಕ್ಷಕರು ಮತ್ತು ಈ ದೇಶದ ಸೈನಿಕರು, ಖಂಡಿತವಾಗಿ ಕೂಡ ಸೈನಿಕರಂತ ಹೇಳಿದರೆ ನಾವು ಈ ದೇಶದಲ್ಲಿ ಭಾಳಷ್ಟು ನಾವು ಬೇರೆ ಬೇರೆ ಧರ್ಮದವರಿದ್ದೇವೆ. ಎಲ್ಲರೂ ಕೂಡ ನಮ್ಮ ಧರ್ಮದಕ್ಕೆ ಸೇರಿದಂಥ ಹಬ್ಬಗಳು ಆಚರಣೆಗಳನ್ನು ಭಾಳಷ್ಟು ಖುಷಿಯಿಂದ, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಅಡಚಣೆ ಇಲ್ಲದೆ, ನಮಗೆ ಯಾವುದೇ ತಲೆಬಿಸಿ ಇಲ್ಲದೆ ನಾವಿಲ್ಲಿ ಎಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಸೈನಿಕರು ಯಾವುದೇ ಮಳೆ, ಬಿಸಿಲು, ಗಾಳಿಯನ್ನು ಲೆಕ್ಕಿಸದೆ ನಮಗೋಸ್ಕರ ನಾವಿಲ್ಲಿ ಶಾಂತಿಯಿಂದ ನಿದ್ದೆ ಮಾಡಬೇಕಾದ್ರೆ ನಮ್ಮನ್ನು ಕಾಯುವಂಥ ಗಡಿಯಲ್ಲಿರುವಂಥ ಆ ಒಂದು ಸೈನಿಕರು ಖಂಡಿತವಾಗಿ ನಮ್ಮ ದೇಶದ ಮಕ್ಕಳಿಂದ ಹಿಡಿದು ಒಂದು ಹಿರಿಯವರವರೆಗೂ ಕೂಡ ಭಾಳಷ್ಟು ನೋವುಂಟು ಮಾಡಿದೆ. ನಮಗೆ ಬೇಸರದ ಸಂಗತಿ ಅಂತ ಹೇಳಿದರೆ ಅವರಿಗೆ ನಮ್ಮ ಈ ದೇಶದ ಬಗ್ಗೆ ಅಷ್ಟು ಕೂಡ ನಾವು ಇಷ್ಟು ಪ್ರೀತಿಯಿಂದ ವರ್ತಿಸಿದರೂ ಕೂಡ ಅವರಿಗೆ ಅಷ್ಟು ಬುದ್ಧಿ ಬರಲಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ನಮ್ಮೆಲ್ಲ ಗ್ರಾಮದವರು ನಮ್ಮ ಆ ಒಂದು ಕರೆಗೆ ಎಲ್ಲ ಯಾರೋ ಆ ಸಂಘಟನೆಯವರು ಮಾಡಿದ್ದಲ್ಲ, ಸರ್ವ ಪಕ್ಷದವರು ಕೂಡ, ಯಾವುದೇ ರಾಜಕೀಯ ಅಲ್ಲದೆ ಸರ್ವ ಪಾವೂರು ಗ್ರಾಮದ ಸರ್ವ ರಾಜಕೀಯ ಪಕ್ಷದವರು, ಸರ್ವ ಧರ್ಮದವರು, ನಮ್ಮ ಪೊಲೀಸ್ ಇಲಾಖೆ ಕೂಡ ನಮಗೆ ಭಾಳಷ್ಟು ಸಹಕಾರ ನೀಡಿದೆ. ಸರ್ವರು ಸೇರಿ ನಾವು ಇವತ್ತು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ದೇವೆ. ಖಂಡಿತವಾಗಿ ಕೂಡ ನಮ್ಮೆಲ್ಲ ಸರ್ವ ಧರ್ಮದವರ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅವರ ಆ ಒಂದು ಶಾಂತಿ, ಅವರ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಸೈನಿಕರಿಗೆ ಆದಷ್ಟು ಇನ್ನಷ್ಟು ಬಲವನ್ನು ನೀಡಲಿಕ್ಕೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಸೇರಿದ್ದೇವೆ. ಯಾಕೆಂತ ನಮಗೂ ಕೂಡ ಗೊತ್ತಿದೆ, ನಮ್ಮ ದೈವ ಸ್ವರೂಪಿ ಸೈನಿಕರ ಹತ್ಯೆಯಾಗಿದೆ. ಭಯೋತ್ಪಾದಕರು ಯಾವುದೇ ಕರುಣೆ ಇಲ್ಲದೆ ಆ ಸೈನಿಕರ ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡಿರುವುದನ್ನು ನಾವೆಲ್ಲ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ನೋಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಯಾವುದೇ ಪಕ್ಷ ಅಥವಾ ಯಾವುದೇ ಧರ್ಮ ನೋಡದೆ ಎಲ್ಲರೂ ಒಟ್ಟಿಗೆ, ನಮ್ಮ ದೇಶದ 130 ಕೋಟಿ ಜನ ಒಟ್ಟಿಗೆ ನಿಂತು ಇದಕ್ಕೆ ಏನಾದರೂ ಒಂದು ಪಾಠ ಕಲಿಸಲೇಬೇಕಂತ ಸರ್ಕಾರವನ್ನು ಒತ್ತಾಯಿಸುವುದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ಮಡಿದಂತಹ ಸೈನಿಕರ ಮನೆಯವರಿಗೆ, ಕುಟುಂಬದವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ. ಅದೇ ರೀತಿ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ
ನಮ್ಮ ಪಾವೂರು ಗ್ರಾಮದ ಎಲ್ಲ ನಾವು ಸೇರಿದ್ದೇವೆ ಇವತ್ತು. ಪ್ರತಿಯೊಬ್ಬರು ಕೂಡ ಬಹಳ ದುಃಖದಲ್ಲೇ ಸೇರಿದ್ದೇವೆ. ಯಾವುದೇ ಆ ಸೈನಿಕರ, ನಮ್ಮ ಮಂಡ್ಯದ ಒಬ್ಬ ಸೈನಿಕ ಕಳೆದ 6 ತಿಂಗಳ ಹಿಂದಷ್ಟೇ ಮದುವೆಯಾಗಿದ್ದಾನೆ ಎಂಬ ಮಾಹಿತಿ ಕೂಡ ಬರ್ತಾ ಇದೆ. ಅವರನ್ನು ನೋವನ್ನು ನಾವು ನೆನೆಸುವಾಗ ಕೂಡ ನಮಗೆ ಮನಸ್ಸಿನಲ್ಲಿ ಬಹಳ ನೋವಾಗ್ತಾ ಇದೆ. ಸೈನ್ಯಕ್ಕೆ ಸೇರಬೇಡ ಅಂತ ಮನೆಯವರ ಒತ್ತಾಯ ಇದ್ದರೂ ಕೂಡ ದೇಶ ಸೇವೆ ಮಾಡಬೇಕಂತ ತುಡಿತದಿಂದ ಮನೆಯವರಲ್ಲಿ ಸುಳ್ಳು ಹೇಳಿ ಸೈನ್ಯಕ್ಕೆ ಸೇರಿದಂತಹ ಒಬ್ಬ ವೀರ ಯೋಧ ಮಂಡ್ಯದ ಗುರು ಎನ್ನುವ. ಅದೇ ರೀತಿ ಪ್ರತಿಯೊಬ್ಬರಲ್ಲಿ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶ ಎಷ್ಟಿದೆ ಅಂದರೆ, ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡಂತಹ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕಂತ ಪ್ರತಿಯೊಬ್ಬರು ನಮ್ಮ ದೇಶದ 130 ಕೋಟಿ ಜನ ಕೂಡ ಬಯಸ್ತಾ ಇದ್ದಾರೆ. ಸರ್ಕಾರವನ್ನು ಕೂಡ ನಾವು ಈ ಒಂದು ಶ್ರದ್ಧಾಂಜಲಿ ಸಭೆಯ ಮೂಲಕ ಆಗ್ರಹ ಮಾಡ್ತೀವಿ. गलियों चौबारों में प्यार हमने किया. ಮಕ್ಕಳೇ, ಇದೊಂದು ಧಾರ್ಮಿಕ ಸಭೆ ಅಥವಾ ರಾಜಕೀಯ ಸಭೆ ಆದರೆ ಮಾತಾಡ್ಬೋದು. ಆದರೆ ಸೆಪ್ಟೆಂಬರ್ 14ನ ಆ ದಿವಸವನ್ನು ನೆನೆಸಿದರೆ ನಮಗೆ ಏನು ಮಾತಾಡಬೇಕಂತ ಬಾಯೇ ಬರುವುದಿಲ್ಲ. ಆದರೆ ಒಂದು ಸಮಾಧಾನದ ವಿಷಯ ಏನೆಂದರೆ, ಈ ಸಾರಿ ಎಲ್ಲ ಪಕ್ಷದವರು, ಕಾಂಗ್ರೆಸ್ ಇರಲಿ, BJP ಇರಲಿ, ದಳ ಇರಲಿ, ಯಾವುದೇ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಲು ಸಿದ್ಧರಾಗಿದ್ದಾರೆ. ಅದೇ ರೀತಿ ನಾವು ನಮ್ಮ ಧರ್ಮ ಒಂದೇ ಇರ್ಬೋದು, ಜಾತಿ ಬೇರೆ ಬೇರೆ ಉಂಟು. ಎಲ್ಲ ಜಾತಿಯಲ್ಲಿ ಒಂದು 10% ಬರೀ 420ಗಳು ಭಯೋತ್ಪಾದಕರು ಇದ್ದಾರೆ, ನಮ್ಮ ಸುತ್ತಮುತ್ತಲೇ ಇದ್ದಾರೆ. ದೇಶ ಹೇಗೆ ಇದನ್ನು ಎದುರಿಸ್ತದೆ ಅದೇ ರೀತಿ ನಾವು ಕೂಡ ಒಗ್ಗಟ್ಟಾಗಿ ಇದನ್ನು ಎದುರಿಸಲು ರೆಡಿಯಾಗಬೇಕು. ಇಂಥ ಘಟನೆ ಇನ್ನು ಪುನರಾವರ್ತನೆ ಆಗದಂತೆ ನಮ್ಮ ಈ ಕೂಗು ಕೇಂದ್ರವರೆಗೆ ಹೋಗಬೇಕು. ನಮ್ಮ ಕುಟುಂಬದ ಸದಸ್ಯರೇ ಅಲ್ಲಿ ಹುತಾತ್ಮರಾಗಿದ್ದಾರೆ ಅಂತ ಆಗಬೇಕು ಅಂತ ಎನಿಸಿ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆ ಕೊಟ್ಟು ಆ ಯೋಧರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥಿಸ್ತೀನಿ.